ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫುಲ್ಲು ಶಾಂತವಾದ ಒಂದು ವಾತಾವರಣ, ತುಂಬ ಮೋಡ ಮುಚ್ಕೊಂಡ್ಬಿಟ್ಟಿದೆ ನೋಡಿ. ಇವತ್ತು ಯಾಕೆ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ಕೆಲವರಿಗೆ ತುಳುವಲ್ಲಿ ಮಾತಾಡಿದರೆ ಅರ್ಥ ಆಗಲ್ಲ. ನಾನು ತುಳುವನ್ನು ಕೂಡ ನಿಮಗೆ ಕಲಿಸ್ಕೊಡ್ತೀನಿ. ಕನ್ನಡ ನನಗೂ ಅಷ್ಟೊಂದು ಬರಲ್ಲ, ಯಾಕಂದರೆ ನಾನು ಕನ್ನಡ ಮೀಡಿಯಮದಲ್ಲೇ ಓದಿದ್ದು. ಆದರೂ ನಿಮ್ಮ ಕನ್ನಡ ನಮ್ಗೆ ಬರಲ್ಲ, ನಾವು ಮಂಗಳೂರು ಕನ್ನಡ ಗೊತ್ತುಂಟಲ್ಲ. ಓಕೆ, ಹಾಗಾಗಿ ಇವತ್ತು ತುಂಬ ಮೋಡ ಇದೆ. ಇವತ್ತು ಕಂಟೆಂಟ್ ಏನಿಲ್ಲ, ಸ್ವಲ್ಪ ಅಲ್ಲಿ ಬನ್ನಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬನ್ನಿ ಹೋಗೋಣ. ಬಲೆಯೇ ಪೋಯಿ ದಾದ ತೂಪರ್ ನಿಖಲೆಗ್ಲ ಬನ್ನಿ ಬಲಿ ಪೋಯಿ. ಓಕೆ, ಇವತ್ತು ಶೋಕದ ಪೂತುಲ್ಲ ಮಂಚ ತೊಂಡೆಕಾಯಿ ಬೆಂಡೆಕಾಯಿ ಬಿಸಿಲೆಯಲ್ಲಿದೆ, ತೊಂಡೆಕಾಯಿ ಕಡಲೆಕಾಯಿ ಬಿಸಿಲೆಯಲ್ಲಿದೆ. ಒಂದು ಮಣಲಿ ಕಡಲೆ ಬೇಗೊಂಜಿ ಸುಕ್ಕಲತ್ತು ಗಸಿಲತ್ತು ತಿನ್ನು. ತೆತ್ತುಕೊರ್ಪೇನು ಹುಳ ಇದೆ ತಿನ್ನೋಡಿಯ ಕಲ್ಪೋಡು ತಿಂದದು ಒಪ್ಪಿದೆ ಇದೆ ದಾತೊಂಡಾಯ್ತು. ಚೂರುಂಡು ದೆಪ್ಪಲೆ ತಿನ್ನು. ಯಾವ ತಿನ್ನಿ. ಅಂಚ ಚೂರಿತನು ದಾಲ ಆಪುಜಿ. ಕುಡವತ್ತಲ್ಲ ಕಲ್ಲಿ ಸಾಂಬುಸೋನು ಪಾತೊಂಡು ಹೋಗ್ತೀನಿ. ಅದೇ ನಮ್ಮ ಕಲ್ಲಿ ಬಿಲ್ಲಿ ನಾನಾ ತಿನ್ನನಾ ಅಮ್ಮ ಉಂಡು.
ಗೋಧಿ ದೋಸೆ. యాపిల్ ఏర్లు ఎంచ దీని పేరు. ನಾನು ಈ ತರ 3 ಮಲ್ಟಿಪಲ್ ಕಲರ್ಸ್ ತಗೊಂಡಿದ್ದೀನಿ. ಒಂದಾಗಿ ಇಟ್ಕೊಳ್ಳಿ. ಆ್ಯಂಡ್ ನಮಗೆ ಏನು ಸೈಜ್ ಬೇಕು ಆ ಸೈಜ್ಗೆ ನಾವು ಈ ತರ ಸರ್ಕಲ್ ಮಾಡ್ತಿದ್ದೀನಿ.